ಇಂದು ಪದ್ಮವಿಭೂಷಣ ಗೌರವ ಉಡುಪಿ ಪೇಜಾವರ ಸ್ವಾಮೀಜಿಯವರನ್ನ ಹುಡುಕಿಕೊಂಡು ಬಂದಿದೆ. ಈ ಹಿಂದೆ ಅರ್ಜಿ ಹಾಕಿದವರಿಗೆ ಮಾತ್ರ ಪ್ರಶಸ್ತಿ ಕೊಡುವ ಕ್ರಮ ಇತ್ತು ಅಂತ ಕಾಂಗ್ರೆಸ್ ನಾಯಕ ಪ್ರಮೋದ್ ಮಧ್ವರಾಜ್ ನರೇಂದ್ರ ಮೋದಿಯವರನ್ನ ಬಹಿರಂಗವಾಗಿ ಗುಣಗಾನ ಮಾಡಿದ್ದಾರೆ. ಪೇಜಾವರ ಸ್ವಾಮೀಜಿ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರಿಗೆ ಸಂದ ಪದ್ಮವಿಭೂಷಣ ಪ್ರಶಸ್ತಿಯ ಸ್ವಾಗತ ಸಮಾರಂಭದಲ್ಲಿ ನಿನ್ನೆ ಮಾತನಾಡಿದ ಅವರು, ಇಂದು ನರೇಂದ್ರ ಮೋದಿಯವರ ಸರ್ಕಾರ ಬಂದ ಮೇಲೆ ಪ್ರಶಸ್ತಿಯೇ ಅರ್ಹ ಸಾಧಕರನ್ನ ಹುಡುಕಿಕೊಂಡು ಬಂದಿದೆ. ಗುಣಕ್ಕೆ ಮತ್ಸರ ಇಲ್ಲ. ಯಾರಾದ್ರೂ ಉತ್ತಮ ಕೆಲಸ ಮಾಡಿದ್ರೆ ಪ್ರಶಂಸೆ ಮಾಡಲೇಬೇಕು. ನಾನು ಇನ್ನೊಂದು ಪಕ್ಷದಲ್ಲಿ ಇದ್ರೂ ಕೂಡ ಅವರ ಒಳ್ಳೆಯ ಕೆಲಸಗಳನ್ನ ಶ್ಲಾಘಿಸ್ತೇನೆ ಅಂತ ಹೇಳಿದ್ರು. ಪ್ರಮೋದ್ ಅವರ ಮೋದಿಯವರನ್ನ ಮಾಡಿರುವಂತಹ ಗುಣಗಾನ ಕೆಲವರನ್ನ ಆಶ್ಚರ್ಯಚಕಿತಗೊಳಿಸಿದೆ. ಪದ್ಮವಿಭೂಷಣ ಸ್ವಾಮೀಜಿಯವರನ್ನ ಹುಡುಕಿಕೊಂಡು ಬಂದಿದೆ. ಹೆಚ್ಚಿನ ಅಂಶ ಹಿಂದೆ ಎಲ್ಲ ಅರ್ಜಿ ಹಾಕಿದವರಿಗೆ ಕೊಡುವಂತ ಕ್ರಮ ಇತ್ತು. ಆದ್ರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ಮೇಲೆ ಪ್ರಶಸ್ತಿಯನ್ನು ಹುಡುಕಿಕೊಂಡು ಹೋಗುವಂತ ಒಂದು ಸಂದರ್ಭ. ಗುಣಕ್ಕೆ ಮತ್ಸರ ಇಲ್ಲ. ಯಾರಾದರೂ ಒಳ್ಳೆಯ ಕೆಲಸವನ್ನು ಮಾಡಿದರೆ ನಾವು ಯಾವತ್ತೂ ಕೂಡ ಅದನ್ನು ಪ್ರಶಂಸೆ ಮಾಡಲೇಬೇಕು. ಹಾಗಾಗಿ ನಾನು ಇನ್ನೊಂದು ಪಕ್ಷದಲ್ಲಿದ್ದರೂ ಕೂಡ ಇಂತಹ ಕೆಲಸಕ್ಕಾಗಿ ನಾನು ಅವರ ಗುಣಗಾನವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ